ಸೇವಾ ಮನೋಭಾವವೇ ಬದುಕಿನ ಧರ್ಮ ಎಂದುಕೊಂಡು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪರರ ತುಡಿತಗಳಿಗೆ ಹೆಗಲಾಗುತ್ತಾ 97 ಕುಟುಂಬಗಳಿಗೆ ಸಹಾಯ ಹಸ್ತ ಚಾಚುತ್ತಾ ಬಂದಿರುವ ತುಳುನಾಡ ಪೋರ್ಲು ಸೇವಾ ಟ್ರಸ್ಟ್ ಇದೀಗ ಸೇವಾ ಪಯಣದ 4ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದೆ. ಸುಮಾರು 25 ಲಕ್ಷಕ್ಕೂ ಅಧಿಕ ಹಣವನ್ನು ಬಡ ಜನರಿಗೆ ಹಾಗೂ ಬಡ ರೋಗಿಗಳಿಗೆ ಖರ್ಚು ಮಾಡಿ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಸಮಾಜಮುಖಿ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿರುವ ತುಳುನಾಡ ಪೋರ್ಲು ಸೇವಾ ಟ್ರಸ್ಟ್ ಅವರದು ನಿಸ್ವಾರ್ಥ ಸೇವೆ 3ನೇ ವರ್ಷ ಪೂರೈಸಿದ ಸಂಭ್ರಮವನ್ನು ಕಟೀಲು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಹೂವಿನ ಪೂಜೆ ಮತ್ತು ಸೀರೆಯನ್ನು ಸಮರ್ಪಿಸುವ ಮೂಲಕ ಹಾಗೂ ಶ್ರೀಕೃಷ್ಣ ಕ್ಷೇತ್ರ ಹತ್ತಿರವಿರುವ ಆನೆಕೆರೆ ಕಾರ್ಕಳ ಇಲ್ಲಿನ ವಿಶೇಷ ಚೇತನ ಶಾಲೆಯಲ್ಲಿ ಅನ್ನದಾನ ನೀಡುವ ಮೂಲಕ ಸೇವಾ ಸಂಸ್ಥೆಯ ಸೇವಾ ಕಾರ್ಯಕರ್ತರು ಸಂಭ್ರಮವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ವಿಶೇಷ ಚೇತನ ಶಾಲೆಯ ವ್ಯವಸ್ಥಾಪಕರಾದ ರಘುನಾಥ್ ಶೆಟ್ಟಿ ಶಾಲೆಯ ಬಗ್ಗೆ ಮಾಹಿತಿ ನೀಡಿ ತುಳುನಾಡ ಪೋರ್ಲು ಸಂಸ್ಥೆಯ ಕಾರ್ಯವೈಖರಿಯ ಬಗ್ಗೆ ಬಣ್ಣಿಸಿ ಶುಭ ಹಾರೈಸಿದರು. ವಿಶೇಷ ಚೇತನ ಶಾಲೆಯ ಸಿಬ್ಬಂದಿ ವರ್ಗ, ಊರಿನ ನಾಗರಿಕರು, ಹಳೆ ವಿದ್ಯಾರ್ಥಿಗಳು, ತುಳುನಾಡ ಪೋರ್ಲು ಸೇವಾ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ನವೀನ್ ಮೀಜಾರು, ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು.